ಶ್ರೀಮದ್ ಭಾಗವತ ಮೊದಲನೇ ಸ್ಕಂದ 3ನೇ ಅಧ್ಯಾಯ 36ನೇ ಶ್ಲೋಕ. ಸ ವಾ ಇದಂ ವಿಶ್ವಂ ಅಮೋಘಲೀಲಾ ಸೃಜತಿ ಅವತಿ ಅತ್ತೀನಾ ಸಜ್ಜತೆ ಅಸ್ಮಿನ್ ಭೂತೇಷು ಚ ಅಂತರ್ಹಿತ ಆತ್ಮತಂತ್ರ ಷಡ್ವರ್ಗಿಕಂ ಜಿಗತಿ ಷಡ್ಗುಣ ಈಶ. ಅನುವಾದ: ದೋಷರಹಿತವಾದ ಚಟುವಟಿಕೆಗಳುಳ್ಳ ಭಗವಂತನು 6 ಇಂದ್ರಿಯಗಳಿಗೆ ಒಡೆಯನಾಗಿದ್ದಾನೆ. ಷಟ್ ಸಂಪದಗಳಿಗೆ ಕೂಡಿರುವ ಅವನು ಸರ್ವಶಕ್ತನಾಗಿದ್ದಾನೆ. ಪ್ರಕಟವಾಗಿರುವ ವಿಶ್ವಗಳನ್ನು ಅವನು ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ ಮತ್ತು ಲಯಗೊಳಿಸುತ್ತಾನೆ. ಆದರೆ ತಾನು ಮಾತ್ರ ಅವುಗಳಿಂದ ಅಬಾಧಿತನಾಗಿ ಉಳಿಯುತ್ತಾನೆ. ಅವನು ಪ್ರತಿಯೊಂದು ಜೀವಿಯ ಒಳಗಡೆ ಇದ್ದು ಯಾವಾಗಲೂ ಸ್ವತಂತ್ರನಾಗಿ ಇರುತ್ತಾನೆ. ಭಾವಾರ್ಥ ಬೈ ಇಸ್ ಡ್ರಾಯಿಂಗ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಎಸ್, ಈ ಶ್ಲೋಕದಲ್ಲಿ ಎಂತ ಉಂಟು? ದೋಷರಹಿತವಾದ ಚಟುವಟಿಕೆಗಳುಳ್ಳ ಭಗವಂತನು 6 ಇಂದ್ರಿಯಗಳು. 6 ಇಂದ್ರಿಯ ಅಂದ್ರೆ ಮನಸ್ಸು ಕೂಡ ಅದರಲ್ಲಿ ಬರ್ತದೆ. ಕಣ್ಣು, ಪಂಚೇಂದ್ರಿಯ, ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತೆ ಚರ್ಮ ಮತ್ತೆ ಮನಸ್ಸು. ಈ 6 ಇಂದ್ರಿಯಗಳಿಗೆ ಒಡೆಯನಾಗಿದ್ದಾನೆ. ಷಟ್ ಸಂಪದಗಳಿಂದ ಕೂಡಿರುವ ಅವನು ಸರ್ವಶಕ್ತನಾಗಿದ್ದಾನೆ. ಷಟ್ ಸಂಪದ ಅಂದ್ರೆ ಐಶ್ವರ್ಯಸ್ಯ ಸಮಗ್ರಶ ವೀರ್ಯ ಯಶಸ್ಸಿಯ ಜ್ಞಾನ ವೈರಾಗ್ಯ ಚೈವ ಸನ್ನಂಭಗ ಇತಿಂಗಣ. ಈ 6 ವಿಷಯ ಕೃಷ್ಣನಲ್ಲಿ ತುಂಬಿ ತುಳುಕ್ತಾ ಉಂಟು. ಹಾಗಾಗಿ ಅವನಿಗೆ ಭಗವಾನ್ ಅಂತ ಹೆಸರು. ಪ್ರಕಟವಾಗಿರುವ ವಿಶ್ವಗಳನ್ನು ಅವನು ಸೃಷ್ಟಿಸ್ತಾನೆ. ಹೀಗೆ ಹೇಳುವಂಥದ್ದು, ಸೃಷ್ಟಿ ಮಾಡಿದ್ದು ಬ್ರಹ್ಮ, ಪಾಲಿಸುವಂಥದ್ದು ವಿಷ್ಣು, ಲಯ ಮಾಡಿದ್ದು ಶಿವ. ಆದರೆ ಗರ್ಭೋದಕಶಾಹಿ ವಿಷ್ಣುವಿನ ಹೊಕ್ಕಳಿಂದ ಹುಟ್ಟುವಂಥದ್ದು ಬ್ರಹ್ಮ. ಆ ಬ್ರಹ್ಮ ಎಲ್ಲಿ ಮತ್ತೆ ಕೃಷ್ಣ ಎಲ್ಲಿ ನೋಡಿ. ಕೃಷ್ಣ ಆದ ಮೇಲೆ ಬಲರಾಮ್, ಬಲರಾಮ ಆದಮೇಲೆ ಸಂಕರ್ಷಣ, ಸಂಕರ್ಷಣ ಆದ್ಮೇಲೆ ನಾರಾಯಣ, ನಾರಾಯಣ ಆದ್ಮೇಲೆ ಎರಡನೇ ಸಂಕರ್ಷಣ ಆದ್ಮೇಲೆ ಈ ಕಾರಣೋದಕಶಾಹಿ ವಿಷ್ಣು, ಅದಾದ್ಮೇಲೆ ಗರ್ಭೋದಕಶಾಹಿ ವಿಷ್ಣು, ಮತ್ತೆ ಬ್ರಹ್ಮ. ನೀವು ಅಲ್ಲಿ ಸೀಕ್ವೆನ್ಸ್ ನೋಡಿ. ಕೃಷ್ಣ ಎಲ್ಲಿದ್ದಾನೆ, ಈ ಬ್ರಹ್ಮ ಎಲ್ಲಿದ್ದಾನೆ. ಆದರೆ ಈ ಭೌತಿಕ ಲೋಕ ಸೃಷ್ಟಿ ಮಾಡಲಿಕ್ಕೆ ಬ್ರಹ್ಮನಿಗೆ ಕೊಟ್ಟಿದ್ದಾರೆ. ಬೇರೆ ಬೇರೆ ಲೋಕ ಉಂಟು. ಬೇರೆ ಬೇರೆ ಲೋಕದಲ್ಲಿ ಬೇರೆ ಬೇರೆ ಬ್ರಹ್ಮರು ಇದ್ದಾರೆ. ನಮ್ಮ ಈ ಲೋಕದ ಬ್ರಹ್ಮ ಚತುರ್ಮುಖ ಬ್ರಹ್ಮ. ಹಾಗೆ 1000 ತಲೆದ ಬ್ರಹ್ಮ ಇದ್ದಾನೆ, 10,000 ತಲೆದ ಬ್ರಹ್ಮ ಇದ್ದಾರೆ, 1,000 ತಲೆದ ಬ್ರಹ್ಮ ಇದ್ದಾರೆ, ಈ ರೀತಿ 100 ತಲೆದ ಬ್ರಹ್ಮ ಇದ್ದಾರೆ. ಈ ರೀತಿ ಬೇರೆ ಬೇರೆ ಬ್ರಹ್ಮಗಳು ಇದ್ದಾರೆ. ಇದು ನಾವು ತಿಳಿಬೇಕು. ಬ್ರಹ್ಮ ತುಂಬಾ ಇನ್ಸಿಗ್ನಿಫಿಕೆಂಟ್ ಕೃಷ್ಣ ಎದುರು. ಮತ್ತೆ ಪಾಲಿಸ್ತಾನೆ. ಪಾಲಿಸುವುದು ಯಾರು? ಪಾಲಿಸುವುದು ಕ್ಷೀರೋದಕಶಾಹಿ ವಿಷ್ಣುವಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಕಾರಣೋದಕಶಾಹಿ ವಿಷ್ಣು ಕೂಡ ಅಲ್ಲ, ಗರ್ಭೋದಕಶಾಹಿ ವಿಷ್ಣು ಕೂಡ ಅಲ್ಲ. ಪಾಲಿಸುವಂಥದ್ದು ಕ್ಷೀರೋದಕಶಾಹಿ ವಿಷ್ಣು. ಮತ್ತೆ ಲಯಗೊಳಿಸುವುದು ಶಿವ. ಶಿವ ಎಂತ? ಶಿವ ಬ್ರಹ್ಮನ ಇಲ್ಲಿಂದ ಹುಟ್ಟುವಂಥದ್ದು. ಹಾಗಾಗಿ ದಯವಿಟ್ಟು ನಾವು ತಿಳ್ಕೊಳ್ಳೋಣ, ನಾವೆಂತ ದೇವಿ ಮಹಾತ್ಮೆ ಈ ಯಕ್ಷಗಾನ ನೋಡಿ ತ್ರಿಮೂರ್ತಿ ಇಲ್ಲ ಸರ್. ತುಂಬ ಕೃಷ್ಣ ಮತ್ತೆ ಬ್ರಹ್ಮನಿಗೆ ತುಂಬ ವ್ಯತ್ಯಾಸ ಉಂಟು. ತುಂಬ ದೂರದಲ್ಲಿದ್ದಾರೆ. ಇದು ನಾವು ತಿಳಿಬೇಕು. ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ ಮತ್ತೆ ಲಯಗೊಳಿಸ್ತಾನೆ. ಹಾಗಾಗಿ ಇಲ್ಲಿ ಪಾಲಿಸುವಂಥದ್ದು ನಮ್ಮ ಹೃದಯದಲ್ಲಿರುವಂಥ ಕ್ಷೀರೋದಕಶಾಹಿ ವಿಷ್ಣು. ಆದರೆ ತಾನು ಮಾತ್ರ ಅವುಗಳಿಂದ ಅಬಾಧ್ಯನಾಗಿ ಉಳಿತಾನೆ. ಕೃಷ್ಣ ಅಂದ್ರೆ ಪೂರ್ತಿ ಸ್ವರಾಟ್, ಯಾವುದಕ್ಕೂ ಇಂಟರ್ಫೇರ್ ಆಗುವುದಿಲ್ಲ. ಪೂರ್ತಿ ಅಂದ್ರೆ ಪೂರ್ತಿ. ಇದು ನಾವು ತಿಳಿಬೇಕು. ಇದು ತಿಳಿಯದೆ ನಮಗೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಮೊದಲ ಶ್ಲೋಕದಲ್ಲಿ ಉಂಟು. ಎಂತ ಮೊದಲ ಶ್ಲೋಕದಲ್ಲಿ ಇರುವಂಥದ್ದು? ಜನ್ಮಾದ್ಯಸ್ಯೇತು ಅನ್ವಯ ಇದರ ಚಾತೆ ಅಭಿಜ್ಞಾ ಸ್ವರಾಟ್. ಅವು ಪೂರ್ತಿ ಇಂಡಿಪೆಂಡೆಂಟ್. ನನ್ನ ಪ್ರಕಾರ ಕೃಷ್ಣ ಹೀಗೆ ಇರಬೇಕು. ನೀನು ಯಾರು ನಿನ್ನ ಪ್ರಕಾರ ಕೊಡ್ಲಿಕ್ಕೆ? ಕೃಷ್ಣನ ಪ್ರಕಾರ ಹೇಳ್ತಾರೆ. ಪ್ರಭುಪಾದ ಎಷ್ಟು ತುಂಬಾ ಬಾರಿ ಹೇಳಿದ್ದಾರೆ. ನನ್ನ ಪ್ರಕಾರ ಹೀಗೆ ಇರಬೇಕು, ನನ್ನ ಪ್ರಕಾರ ಹೀಗೆ ಇರಬೇಕು. ನಮ್ಗೆ ಅದು ಎಂತ ಹೇಳುದು, ಅದು ಹೇಳಿ ಅಭ್ಯಾಸ ಆಗಿದೆ. ಮೇ ಬಿ, ಪರ್ಹ್ಯಾಪ್ಸ್, ಮೈಟ್ ಬಿ. ಈ ಯಂಗ್ಸ್ಟರ್ಸ್ ಎಲ್ಲ ಹೇಳುವಂಥದ್ದು ಹೀಗೆ ಇರಬೇಕು, ನನ್ನ ಪ್ರಕಾರ ಹೀಗೆ ಇರು. ಹಾಗಾಗಿ ಇದು ನಮ್ಮ ಅಹಂಕಾರದಿಂದ ನಾವು ಹೇಳುವಂಥದ್ದು. ನನ್ನ ಪ್ರಕಾರ, ನಮ್ಮ ಪ್ರಕಾರ ಅಲ್ಲ, ಕೃಷ್ಣನ ಪ್ರಕಾರ. ಆದರೆ ತಾನು ಮಾತ್ರ ಅವುಗಳಿಂದ ಅಬಾಧ್ಯನಾಗಿ ಉಳಿಯುತ್ತಾನೆ. ಅವನು ಪ್ರತಿಯೊಂದು ಜೀವಿಯ ಒಳಗಡೆ ಇದ್ದು ಯಾವಾಗಲೂ ಸ್ವತಂತ್ರನಾಗಿ ಇರುತ್ತಾನೆ. ಅವ ಇದ್ದಾನೆ ಪರಮಾತ್ಮನಾಗಿ, ಆದ್ರೆ ಟೋಟಲ್ ಸ್ವತಂತ್ರ. ಎಂತಂದ್ರೆ ಕೆಲವರು ಹೇಳುವಂಥದ್ದು
ಆ ಪರಮಾತ್ಮ ನಾನು ಕೆಟ್ಟದ್ದು ಮಾಡುವ ಪರಮಾತ್ಮ ಕೂಡ ಕೆಟ್ಟದ್ದು ಇಲ್ಲ ಸರ್. ಪರಮಾತ್ಮ ಯಾಕೆ ಕೆಟ್ಟದ್ದು ಮಾಡೋದು? ಅವು ಮಾಡೋದಿಲ್ಲ. ಅವು ಜಸ್ಟ್ ಒಂದು ಆಸ್ ಎ ಎಂತ ಅಂದ್ರೆ, ಒಂದು ಗಿಡದಲ್ಲಿ ಎರಡು ಪಕ್ಷಿಗಳಿರ್ತದೆ, ಒಂದು ಪಕ್ಷಿ ಆತ್ಮ, ಇನ್ನೊಂದು ಪಕ್ಷಿ ಪರಮಾತ್ಮ. ಅವು ಜಸ್ಟ್ ವಿಟ್ನೆಸ್ ಮಾಡ್ತಾ ಇದ್ದೇನೆ ಅಷ್ಟೇ, ಜಸ್ಟ್ ನೋಡುವಂಥದ್ದು. ಮತ್ತೆಲ್ಲ ಅಲ್ಲಿ ಅಕೌಂಟಲ್ಲಿ ಆ್ಯಡ್ ಆಗ್ತದೆ. ಎಂತ ಹೇಳೋದು, ನಾವು ಪಾಪ ಮಾಡಿದ್ರೆಲ್ಲ ಅಲ್ಲಿ ಟಕ್ 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 ಅಂತ ಆ್ಯಡ್ ಆಗ್ತಾ ಹೋಗ್ತದೆ. ಪೂರ್ತಿ ಸ್ವತಂತ್ರ. ಈಗ ಭಾವಾರ್ಥಕ್ಕೆ ಬರುವ, ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಭಗವಂತ ಮತ್ತು ಜೀವಿಗಳ ನಡುವೆ ಇರುವ ಮುಖ್ಯ ವ್ಯತ್ಯಾಸವೆಂದರೆ ಭಗವಂತನು ಸೃಷ್ಟಿಕರ್ತ, ಜೀವಿಗಳು ಅವನಿಂದ ಸೃಷ್ಟಿಗೊಂಡವರು. ಆದರೆ ಈಗ ಅಟ್ ಪ್ರೆಸೆಂಟ್ ಈ ಕಲಿಯುಗದಲ್ಲಿ ಎಸ್ ಎಲ್ಲವನ್ನು ಮಾಡಿದ ನಾನು. ಜನರಿಗೆಲ್ಲರಿಗೂ ಸೃಷ್ಟಿಕರ್ತ ಆಗಲಿಕ್ಕೆ ಇಚ್ಛೆ, ನಾನು ಮಾಡಿದ್ದು. ಈ ರಾಜಕಾರಣ ಅಂತ ಹೇಳುವಂಥದ್ದು ಈ ನನ್ನ ಆಡಳಿತದ್ದು ಆದದ್ದು. ನಿನ್ನ ಆಡಳಿತ ಇನ್ನೊಂದು ಆಡಳಿತ ಕೂಡ ಹಾಗೆ ಆಗ್ತದೆ. ಆದರೆ ಎಸ್ ನಾವು ಮಾಡಿದ್ದು ಅಂತ ನಮಗೆ ಬೇಕು. ಅದು ನಮಗೆ ಒಂದು ಎಂತ ಹೇಳೋದು, ಪ್ರಭುಪಾದ ಹೇಳ್ತಾರೆ ಅದೊಂದು ನಶ ಅಂತೆ. ರಾಜಕಾರಣಿಗಳಿಗೆ ಆ ನಶ ಬೇಕು. ಎಸ್ ನಾನು ಮಾಡಿದ್ದು, ನನ್ನಿಂದ ಆದದ್ದು. ಆಡದೆ ಎಲ್ಲ ಮಾಡಿದ್ದು ಕೃಷ್ಣ. ನೋಡಿ, ಭಗವಂತನ ಸೃಷ್ಟಿಕರ್ತ, ಜೀವಿಗಳು ಅವನಿಂದ ಸೃಷ್ಟಿಕೊಂಡವರು. ಅದಕ್ಕಾಗಿ ಭಗವಂತನನ್ನು ಅಮೋಘ ಲೀಲಾ ಎಂದು ಕರೆಯಲಾಗುವುದು. ಭಗವಂತನ ಸೃಷ್ಟಿಯಲ್ಲಿ ಯಾವುದು ಶೋಚನೆ ಅಲ್ಲ ಎಂಬುದನ್ನು ಇದು ಸೂಚಿಸುತ್ತದೆ. ಪ್ರಭುಪಾದ ಹೇಳ್ತಾರೆ, ನಥಿಂಗ್ ಈಸ್ ಲ್ಯಾಮೆಂಟೇಬಲ್ ಇನ್ ಕೃಷ್ಣಾಸ್ ಕಿಂಗ್ಡಮ್. ಶೋಚನೀಯ ಯಾವುದಿಲ್ಲ. ಆದ್ರೆ ನಾವೆಂತಂದ್ರೆ ಈಗ ದುಃಖದಲ್ಲಿ ಈಗ ಕೂಗಿ ಕೂಗಿ ನಾವು ಮಾಡುವಂಥದ್ದು. ಆಕ್ಚುಲಿ ಕೃಷ್ಣನ ಇದರಲ್ಲಿ ಯಾವುದು ಕೂಗುವಂಥದ್ದಿಲ್ಲ. ಪ್ರಭುಪಾದ ಹೇಳ್ತಾರೆ, ಕಡಿಮೆ ಅನ್ನುವುದಿಲ್ಲ ಕೃಷ್ಣನ ಕಿಂಗ್ಡಮ್ ಅಲ್ಲಿ, ಅಸಾಧ್ಯ ಎಂಬುದಿಲ್ಲ ಕೃಷ್ಣನ ಕಿಂಗ್ಡಮ್ ಅಲ್ಲಿ. ಹಾಗಾಗಿ ಶೋಚನೀಯ ಕೂಡ ಇಲ್ಲ, ಬೇಸರ ಪಡುವಂಥದ್ದು ಇಲ್ಲ ಅಂತೆ. ಯಾಕೆಂದ್ರೆ ಗೋಲೋಕದಲ್ಲಿ ಕೇವಲ ಆನಂದ ಕಾಂಡ, ಪರಮ ಕರುಣ ದ್ವಿಜನ ಕೇವಲ ಆನಂದ ಕಾಂಡ. ಅಲ್ಲಿ ಕೇವಲ ಆನಂದ, ದಿನ ದಿನ ಹಬ್ಬ. ಅಲ್ಲಿ ಬೇಸರ. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಪಂಚಮಿ ಬಂದ ಮೇಲೆ ಒಬ್ಬ ಪ್ರಭುಪಾದ ಇರುವಾಗ ಒಬ್ಬ ಪ್ರಭುಪಾದ ಶಿಷ್ಯ ತುಂಬಾ ಬೇಸರಲ್ಲಿ ಇದ್ದ. ಪ್ರಭುಪಾದ ಎಂತ ಆಯ್ತು, ತುಂಬಾ ಬೇಸರ. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಪ್ರಜೆಯಲ್ಲಿ ಬೇಸರ ಇಲ್ಲ. ಬೇಸರ ಅಂದ್ರೆ ನೀವು ಕೃಷ್ಣ ಪ್ರಜೆ ಇಲ್ಲ ಅಷ್ಟೇ. ಈ ಜಪ ಮಾಡೋದ್ರಿಂದ ಎಲ್ಲ ಬೇಸರ ಎಲ್ಲ ಹೋಗ್ತದೆ, ಮತ್ತೆ ನಿಮಗೆ ಆನಂದ ಸಿಗ್ತದೆ. ಅದಕ್ಕೆ ನಾವು ಹೇಳುವಂಥದ್ದು ಜಪ ಮಾಡಿ ಅಂತ. ಎಷ್ಟು ಮಂದಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಈ ಗ್ರೂಪಲ್ಲಿ. ಆದ್ರೆ ಜಪದಿಂದ ನಿಮಗೆ ಆ ಒಂದು ಖುಷಿ ಸಿಗ್ತದೆ, ಅದು ಬೇರೆ ಎಲ್ಲೂ ಸಿಗುವುದಿಲ್ಲ. ಇದನ್ನ ನಾವು ಮಾಡ್ಬೇಕು. ಅವನ ಸೃಷ್ಟಿಯಲ್ಲಿ ಗೊಂದಲ ಹುಟ್ಟಿಸುವವರು ಸ್ವಯಂ ತಾವೇ ಗೊಂದಲಕ್ಕೆ ಒಳಗಾಗ್ತಾರೆ. ಅಂದ್ರೆ ಗೊಂದಲ ಯಾರು ಹುಟ್ಟಿಸ್ತಾರೆ ಅವರೇ ಗೊಂದಲಕ್ಕೆ ಒಳಗಾಗ್ತಾರೆ. ಅವನು ಎಲ್ಲಾ ಬಗೆಯ ಭೌತಿಕ ಕ್ಲೇಶಗಳಿಗೆ ಮೀರಿದವನು. ಅಂದ್ರೆ ಆಧ್ಯಾತ್ಮಿಕ್, ಆದಿಭೌತಿಕ್, ಆದಿದೈವಿಕ್. ಆಧ್ಯಾತ್ಮಿಕ ಅಂದ್ರೆ ನಾವೀಗ ಕೃಷ್ಣ ಭಜನೆ ನಮ್ಗೆ ಎಂತಾದ್ರೂ ಒಂದು ಕುಕಿಂಗ್ ಮಾಡುವಾಗ ಎಂತಾದ್ರು ಗಾಯ ಆಗ್ತದೆ, ಇದು ಆಧ್ಯಾತ್ಮಿಕ. ಆದಿದೈವಿಕ ಅಂದ್ರೆ ಈ ಸುನಾಮಿ ಇದೆಲ್ಲ ದೇವತೆಗಳು ಅಂದ್ರೆ ಅವರಿಂದ ಆಗುವಂಥದ್ದು. ಆದಿಭೌತಿಕ ಅಂದ್ರೆ ಈ ಇನ್ನೊಂದು ಲಿವಿಂಗ್ ಎಂಟಿಟೀಸ್, ಅಂದ್ರೆ ಈಗ ನುಸಿಯಿಂದ ನಮಗೆ ಜ್ವರ ಬರ್ತದೆ, ಇದೆಲ್ಲ ಇನ್ನೊಂದು. ಹಾಗಾಗಿ ಈ ಎಲ್ಲ ಬಗೆಯ ಭೌತಿಕ ಕ್ಲೇಶಗಳು ಮೀರಿದವನು ಕೃಷ್ಣ. ಆದ್ರೆ ನಾವು ಈ ಭೌತಿಕ ಕ್ಲೇಶಕ್ಕೆ ಒಳಗಾಗಿದ್ದೇವೆ. ಏಕೆಂದ್ರೆ ಅವನ ಸಂಪತ್ತು, ಶಕ್ತಿ, ಯಶಸ್ಸು, ಸೌಂದರ್ಯ, ಜ್ಞಾನ ಮತ್ತು ವೈರಾಗ್ಯ ಷಟ್ ಸಂಪದಗಳನ್ನು ತುಂಬಿದ್ದಾನೆ. ಅದೇ ಪರಸಮ ಹೇಳಿದಾಗೆ ಐಶ್ವರ್ಯ ಸಮಗ್ರ ವೀರ್ಯ ಯಶಸ್ಸಿಯ ಜ್ಞಾನ ವೈರಾಗ್ಯ ಶೈವ ಸನ್ನಂಭಗ ಇತಿಂಗಣ. ಯಾರ ವಿಷಯದಲ್ಲಿ ಪೂರ್ಣ ಪ್ರಮಾಣದಿಂದ ಕಾರಣ ಅವನನ್ನು ಭಗವಾನ್ ಅಂತ ಕರೆಯುವಂಥದ್ದು. ಆದ್ರಲ್ಲಿ ಅವನು ಇಂದ್ರಿಯಗಳಿಗೆ ಒಡೆಯ. ಕೃಷ್ಣನ ಹೆಸರು ಋಷಿಕೇಶ, ಋಷಿಕ ಈಶ, ಇಂದ್ರಿಯಗಳ ಒಡೆಯ. ಬ್ರಹ್ಮಾಂಡಗಳಲ್ಲಿದ್ದು ತ್ರಿವಿಧ ಕ್ಲೇಶಗಳಿಂದ ಸಂಕಟ ಪಡುತ್ತಿರುವ ಜೀವಿಗಳನ್ನು ನೋಡಿ. ನಾವು ಮೂರು ಕ್ಲೇಶ ಯಾವುದೆಲ್ಲ, ಆಧ್ಯಾತ್ಮಿಕ್, ಆದಿದೈವಿಕ್, ಆದಿಭೌತಿಕ್, ಈ ಕ್ಲೇಶದಲ್ಲಿ ನಾವು ಒಳಗಾಗಿದ್ದೇವೆ. ಉದ್ಧರಿಸಲು ನಮ್ಮನ್ನು ಈ ಮೂರು ಕ್ಲೇಶಗಳಿಂದ, ತ್ರಿವಿಧ ಕ್ಲೇಶಗಳ ಸಂಕಟದಲ್ಲಿರುವ ಜೀವಿಗಳನ್ನು ಉದ್ಧರಿಸಲು ಭಗವಂತನು ಈ ಬ್ರಹ್ಮಾಂಡಗಳನ್ನು ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ ಮತ್ತು ತಕ್ಕ ಕಾಲದಲ್ಲಿ ತನ್ನ ಕ್ರಿಯೆಯಿಂದ ಎಷ್ಟು ಮಾತ್ರ ಬಾಧಿತನಾಗದೆ ಅವುಗಳನ್ನು ಸಂಹರಿಸ್ತಾನೆ. ಈ ಸೃಷ್ಟಿ ಸ್ಥಿತಿ ಪ್ರಳಯ ಇದು ಮಾಡುವಂಥದ್ದು ಯಾಕೆ? ನಮ್ಮನ್ನು ಉದ್ಧರಿಸಲು. ಒಬ್ಬನು ವಾಸನೆಯನ್ನು ಆಘ್ರಾಣಿಸಿಯೂ ವಾಸನೆ ಬೀರುವ ವಸ್ತುವಿನಿಂದ ದೂರವೇ ಉಳಿಯುವಂತೆ ಭೌತಿಕ ವಿಷಯದಿಂದ ಅವನಿಗಿರುವುದು ಮೇಲ್ಮೇಲಿನ ಸಂಬಂಧ ಮಾತ್ರ.
ನಾಸ್ತಿಕರು ಎಷ್ಟೇ ಪ್ರಯತ್ನಿಸರು ಅವನನ್ನು ಸಮೀಪಿಸಲಾರದು. ಎಂತಂದ್ರೆ ಒಬ್ಬನ ವಾಸನೆಯ ಆಘ್ರಾಣಿಸಿಯು ವಾಸನೆ ಬೀರುವ ವಸ್ತುವಿನ ದೂರವೇ ಉಳಿಯುವಂತೆ. ಭೌತಿಕ ವಿಷಯದೊಂದಿಗೆ ಅವನಿಗಿರುವುದು ಮೇಲಿನ ಸಂಬಂಧ ಮಾತ್ರ. ಆಕ್ಚುಲಿ ಕೃಷ್ಣನಿಗೆ ಈ ಭೌತಿಕ ಲೋಕದಲ್ಲಿ ಇಷ್ಟ ಇಲ್ಲ, ಯಾಕಂದ್ರೆ ಇಲ್ಲಿ ಕೃಷ್ಣ ಪ್ರಜ್ಞೆ ಇಲ್ಲ. ಕೃಷ್ಣನ ಗೋಲೋಕದಲ್ಲಿ, ಯಾಕಂದ್ರೆ ಅಲ್ಲಿ ಟೋಟಲ್ ಭಕ್ತರಲ್ಲಿ ಲೀಲಾ ಸ್ಮರಣೆಯಲ್ಲಿದ್ದಾರೆ. ಕೃಷ್ಣ 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 ಕೃಷ್ಣನಿಗೆ ಅದು ಎಷ್ಟು ಇಂಟ್ರೆಸ್ಟ್ ಇಲ್ಲ. ಆದ್ರೆ ನಾಸ್ತಿಕರು ಎಷ್ಟೇ ಪ್ರಯತ್ನ ಅವರನ್ನು ಸಮೀಪಿಸಬಾರದು. ಈ ನಾಸ್ತಿಕರು ಅವರು ಎಂತೇ ಪ್ರಯತ್ನ ಮಾಡಿದ್ರು ಕೃಷ್ಣನನ್ನು ರೀಚ್ ಆಗ್ಲಿಕ್ಕೆ ಆಗುವುದಿಲ್ಲ. ಎಸ್, ಹರೇ ಕೃಷ್ಣ. ಯಾರಾದ್ರೂ ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ವಾಂಚಕಲ್ಪತರು ವಿಶ್ವ ಕೃಪಾ ಸಿಂಧು ಪದ್ಮನಾಭ ಪಾವನಿಯೊಬ್ಬ ವೈಷ್ಣವೇ ನಮೋ